ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ಗುರಿ ತಲುಪಬೇಕು ಅಂತ ಹೇಳಿದರೆ ಮಾರ್ಗ ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಹಾಗೆಯೇ ಅಡುಗೆ ಕಲಿಬೇಕು ಅಂತ ಹೇಳಿದರೆ ಸಾಮಗ್ರಿಗಳು ಮುಖ್ಯವಲ್ಲ, ಇಂಟ್ರೆಸ್ಟ್ ಮುಖ್ಯ. ಅದೇ ರೀತಿ ಈ ಒಂದು ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ಕಲಿಸ್ತಾನೇ ಇದ್ದೀವಿ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಅದೇ ರೀತಿ ಒಂದು ಪ್ರಾಮಿಸನ್ನು ನಾವು ಕಂಟಿನ್ಯೂ ಮಾಡ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮ ಅತಿಥಿಯಾದಂಥ ಅಂಜನಾ ಅವರು ನಮಗೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಯಾವ ಅಡುಗೆ ಬನ್ನಿ ಅವ್ರನ್ನೇ ಕೇಳೋಣ. ಮೊಟ್ಟ ಮೊದಲಿಗೆ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮೇಡಮ್ ತುಂಬ ಟೈಮ್ ಆದ ನಂತರ, ಬಹುಶಃ ಒಂದು 6 ವರ್ಷಗಳ ನಂತರ ಬಂದಿದ್ದೀನಿ. ಹೌದು ಹೌದು ಅಲ್ವಾ? ಹೌದು. ಸೊ ಯಾಕಿಷ್ಟು ಲಾಂಗ್ ಗ್ಯಾಪ್? ನಾನಂದರೆ ಆ್ಯಕ್ಚುಲಾಗಿ ಹುಬ್ಳಿಯಲ್ಲಿ ಇದ್ದೆ. ಅವಾಗ ನಿಮ್ದು 2 ಫೋನ್ ಬಂತು ನನಗೆ. ಆದರೆ ನಾನೇ ತುಂಬ ಮಿಸ್ ಮಾಡಿಕೊಂಡೆ ಅಂದ್ಕೊಂಡೆ ಅವಾಗ. ಇದೊಂದು ಇವಾಗ ಅವಕಾಶ ಸಿಕ್ಕಿದೆ ಅಲ್ವಾ. ಈಗ ಹುಬ್ಳಿಯಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ರೆ ಹೇಗೆ? ಇಲ್ಲೇ ಬಂದಿದ್ದೀರಾ? ಇಲ್ಲೇ ಬಂದಿದ್ದೀವಿ. ವೆರಿ ನೈಸ್. ಹಾಗಾದ್ರೆ ನಮಗೆ ಹುಬ್ಳಿಯ ಅಡುಗೆಯನ್ನ ಹೇಳ್ಕೊಡ್ತಾ ಇದ್ದೀರಾ ಇವತ್ತು. ಎಲ್ಲಿದು? ಇದು ಉತ್ತರ ಕರ್ನಾಟಕ ಸ್ಟೈಲ್. ಉತ್ತರ ಕರ್ನಾಟಕ. ಇದು ಟೊಮೆಟೊ ಕಾಯಿ ಚಟ್ನಿ ಅಂತ ಅದರ ಹೆಸರು. ಟೊಮೆಟೊ ಕಾಯಿ ಚಟ್ನಿ. ಹಸಿರು ಟೊಮೆಟೊ ಇರುತ್ತೆ ಅಲ್ವಾ, ಅದು ಆ ಚಟ್ನಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹೆಚ್ಚಾಗಿ ಯಾವುದ್ರ ಜೊತೆಗೆ? ಅದು ನೋಡಿ, ನಿಮಗೆ ಚಪಾತಿ ಒಟ್ಟಿಗಾಗತ್ತೆ, ರೊಟ್ಟಿ ಒಟ್ಟಿಗಾಗತ್ತೆ. ಮತ್ತೆ ಇನ್ನೊಂದು ಏನು ಅದರಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಅಂದರೆ ಇದಕ್ಕೆ ನಾವು ತೆಂಗಿನಕಾಯಿ ಹಾಕಲ್ಲ. ಅದಕ್ಕೋಸ್ಕರ ನೀವು ಈಗ ಡ್ಯೂಟಿ ಎಲ್ಲ ಮಾಡೋರು ಇರ್ತಾರಲ್ಲ, ಅವರಿಗೆ 1 ವೀಕ್ ತನಕ ಅದು ಫ್ರಿಜ್ಜಲ್ಲಿ ಇಟ್ಟರೆ ಏನಾಗಲ್ಲ. ಈಗ ದೋಸೆ ಹಿಟ್ಟು ಅದೇನಾದ್ರೂ ನಾವು ಮಾಡಿ ಇಟ್ಕೊಂಡ್ಬಿಟ್ಟು ಸಡನ್ ಆಗಿ ಅದು ದೋಸೆ ಹೋಗ್ಬಿಟ್ಟು ಅದ್ರ ಒಟ್ಟಿಗೆ ತುಂಬಾ ಟೇಸ್ಟ್. ಹಾಗಾದ್ರೆ ಎಲ್ಲರೂ ಈಗ ಪೇಪರ್ ಪೆನ್ ಇಟ್ಕೊಂಡು ರೆಡಿ ಆಗಿರ್ತಾರೆ. ಸೊ ನಾನು ಕೂಡ ರೆಡಿಯಾಗಿ ಕಾಯ್ತಾ ಇದ್ದೀನಿ. ಸೊ ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್, ಹಾಗಾದ್ರೆ ಫಸ್ಟ್ ಈಗ ಟೊಮ್ಯಾಟೊ ಚಟ್ನಿ. ಹೌದು. ಹೇಗೆ ಸ್ಟಾರ್ಟ್ ಮಾಡೋದು? ಫಸ್ಟ್ ಒಂದು ಬಾಣಲೆ ಗ್ಯಾಸ್ ಮೇಲೆ ಇಡೋಣ. ಇದಕ್ಕೆ ಒಂದು 4 ಸ್ಪೂನ್ ಆದ್ರೂ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಚಂದ ಇರುತ್ತೆ. ಅಂದ್ರೆ ನೀರು ಮಿಕ್ಸ್ ಮಾಡ್ಲಿಕ್ಕಿಲ್ಲ ಇದಕ್ಕೆ. ಎಷ್ಟು ಬೇಕಾದ್ರೂ ಹಾಕೊಳ್ಬಹುದು. ಯಾಕೆ ಅಂತ ಹೇಳಿದ್ರೆ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಎಷ್ಟು ಬೇಕಾದ್ರೂ ಹಾಕೊಳ್ಬಹುದು ಹೇಳಿದೆ ಅಂತ ಹೇಳಿದ್ರೆ ಇದು ಕೊಲೆಸ್ಟ್ರಾಲ್ ಫ್ರೀ ಆಗಿದೆ. ಸೊ ಹಾಗೇನೆ ವಿಟಮಿನ್ A, D, E ಎನ್ರಿಚ್ಡ್ ಆಯಿಲ್. ಸೊ ಯಾವುದೇ ವಯಸ್ಸಿನವರೆಗೂ ನೀವು ಏನೇ ಅಡುಗೆ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಹಾಕ್ಲಿ ತಕ್ಷಣ. ಆಮೇಲೆ ಇದು ಜೀರಿಗೆ ಬಿಸಿ ಆಗಿದೆ ಇವಾಗ. 1 ಸ್ಪೂನ್ ಜೀರಿಗೆ ಹಾಕುವ. ಸ್ವಲ್ಪ ಇದು ಕಾಯಿಲಿ, ಸ್ವಲ್ಪ ಬಿಸಿ ಆಗಲಿ ಅದು. ಸಿಡಿಬೇಕದು? ಇಲ್ಲ ಇಲ್ಲ, ಸಿಡಿಬೇಕು ಅಂತ ಇಲ್ಲ. ಇಲ್ಲ ಇಲ್ಲ, ಸ್ವಲ್ಪ ಇದು ರೆಡ್ಡಿಶ್ ಆದರೆ ಆಯ್ತು. ಇದು ಮೆಂತೆ ಇದಕ್ಕೆ ಸಹ ಒಳ್ಳೇದಲ್ವಾ, ದೇಹಕ್ಕೆ ಸಹ ಒಳ್ಳೇದಲ್ಲ. ಹಾಗಾಗಿ ಒಳ್ಳೆ ಇದಾಗಿ ಚೆನ್ನಾಗಾಗತ್ತೆ. ಮೊದಲು ಜೀರಿಗೆ, ಮತ್ತೆ ಮೆಂತೆ, ಆಮೇಲೆ ಕಡಲೆಬೇಳೆ ಸ್ವಲ್ಪ. ಅಂದರೆ ಈ 2 ಬೌಲಿಗೆ ಅಂದರೆ ನಾವು ಒಂದು 2 ಸ್ಪೂನ್ ಹಾಕ್ಬೋದು, 2 ಅಥವಾ 3 ಸ್ಪೂನ್ ಹಾಕ್ಬೋದು.
ಆಮೇಲೆ ಕರಿಬೇವು ಹಾಕಬೇಕಾ? ಹಾಕಿ. ಇದು ಹಸಿಮೆಣಸಿನ್ಕಾಯಿ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ನೀವು ಹೇಗೆ ಖಾರ ತಿಂತೀರಿ ಅದ್ರ ಮೇಲೆ ಇರುತ್ತೆ. ಓಕೆ. ಇವಾಗ ನಾವೀಗ ಇಷ್ಟು ಪ್ರಮಾಣಕ್ಕೆ ಒಂದು 4 ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ಬೇಕು. ಸ್ವಲ್ಪ ಹಿಂಗೆ ಸಾಕಲ್ವಾ? ಸೊ ನೀವು ಹೇಗೆ ಖಾರ ತಿಂತೀರಾ? ತುಂಬಾ ಹೇಗೆ? ಸಾಧಾರಣ. ತೀರ ಖಾರ ಅಲ್ಲ, ತೀರ ಇದು ಅಲ್ಲ. ಇದು ಹಾಕಿ. ಇದು ಕಾಯಿ ಟೊಮೆಟೊ ಇರಬೇಕು. ಕಾಯಿ ಎಷ್ಟು ನಿಮ್ಗೆ ಗ್ರೀನ್ ಟೊಮೆಟೊ ಇರುತ್ತೆ ಅಷ್ಟು ಟೇಸ್ಟ್ ಇರುತ್ತೆ. ಇದೇನಿಲ್ಲ, ಈಗ ಮೇನ್ ಇದು ಸ್ಲಿಮ್ ಮಾಡಿ ಒಂದು 15 ರಿಂದ 20 ನಿಮಿಷ ಇದನ್ನ ಬೇಯಿಸ್ಬೇಕು. ಹಾಗೆ ಬೇಯ್ದು ಎಣ್ಣೆ ಒಳಗೆ ಬೇಯಿಸ್ಬೇಕು. ಇದ್ರ ಮೇಲೆ ಅದ್ರ ಫ್ಲೇವರ್ ಉಂಟು ನಿಮ್ಗೆ. ಅದೇನಿಗೆ ನಮ್ಗೆ ಬೇಯತ್ತೆ ಅಲ್ವಾ, ಅದ್ರ ಮೇಲೆ ನಿಮ್ಗೆ ಟೇಸ್ಟ್ ಕರೆಕ್ಟ್ ಆಗಿದೆ ಅಂದ್ರೆ ಅಂದ್ರೆ ಅದೇ ಬರೀ ಎಣ್ಣೆ ಒಳಗೆ ಸ್ಲಿಮ್ ಅಲ್ಲಿ ಬೇಯಿಸಿದ್ರೆ ಮತ್ತೆ ಉಪ್ಪು ಬೆಲ್ಲ ಹಾಕಿ ನಾವು ಫ್ರೆಶ್ ಅದರ ನಂತರ ಉಪ್ಪು ಬೆಲ್ಲ ಹಾಕೊಳ್ಳೋದು. ಹೌದು ಹೌದು ಹೌದು. ಅಂದ್ರೆ ಇವಾಗ ಬೇಯಿಸ್ಲಿಕ್ಕೆ ಹಾಕ್ಬೋದು ಉಪ್ಪು, ಬೆಲ್ಲ ಬೇಯುತ್ತೆ. ಬೆಲ್ಲ ಮಾತ್ರ ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಇದಕ್ಕೆ ನೀರು ಬೇಕು. ಇದು ನೀರು ಹಾಕೋ ಹಾಗಿಲ್ಲ. ಹಾಗೆ ಇದು ಮುಚ್ಚಿ ಇದು ಮುಚ್ಚಿಕೊ ಇಟ್ಬಿಡಿ. ಸೊ ಹಾಗಾದ್ರೆ ಇದಕ್ಕೆ ಲಿಡ್ ಇಟ್ಟು ಒಂದು 15 ರಿಂದ 20 ನಿಮಿಷ ಇದು ಹಾಗೆ ಸಿಮ್ಮಲ್ಲೇ ಬೇಯಬೇಕು. ಮುಚ್ಚು. ಇದೊಂದು 15 ಟು ಅದು ಬೇಯೋದ ಮೇಲೆ ಹೋಗುತ್ತೆ. ಸೊ ಒಳ್ಳೆ ಹುಳಿ ಖಾರ ಖಾರವಾಗಿ ಬೆಲ್ಲ ಹಾಕ್ತೀವಲ್ಲ, ಸ್ವಲ್ಪ ಹುಳಿ ಖಾರ ಬೆಲ್ಲ ಎಲ್ಲ ಒಟ್ಟು ನಮಗೆ ಟೇಸ್ಟ್ ಇದೆ. ನೀವು ರುಚಿ ನೋಡಿ. ಇದು ಉತ್ತರ ಕರ್ನಾಟಕದ್ದು ಸ್ಪೆಷಲ್. ಕೆಲವರು ಇಷ್ಟ ಆಗೋರು ಇದು ಹಾಕೊಳ್ತಾರೆ, ಬೆಳ್ಳುಳ್ಳಿ. ನಮಗೆ ಬೆಳ್ಳುಳ್ಳಿ ಬೇಡಲ್ಲ ಅಂತ ಹೇಳಿ ನಾವು ಹಿಂಗ್ ಹಾಕ್ಬೋದು. ಹಿಂಗ್ ಹಾಕಿ. ಹಿಂಗ್ ಬದಲು ಬೆಳ್ಳುಳ್ಳಿಯ ಅಲ್ಲ, ಹಾಕ್ಬೋದು. ಬಟ್ ನಮ್ಗೆ ಅದು ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ ಬೆಳ್ಳುಳ್ಳಿದು ಅಂದ್ರೆ, ಹಾಗಾಗಿ ಹಿಂಗೆ ಸರಿ ಹಾಗೆ. ಸೊ ಮೇಡಮ್, ನೀವೀಗ ಸ್ವಲ್ಪ ಟೈಮ್ ಹುಬ್ಳಿಯಲ್ಲಿದ್ರಿ ಅಂತ ಹೇಳಿದ್ರೆ, ಅದರ ನಂತರ ಈಗ ಇಲ್ಲೇ ಬಂದಿದ್ದೀರಿ. ಹೌದು. ಸೊ ಇಲ್ಲಿ ಈಗ ಬಿಡುವಿನ ಸಮಯದಲ್ಲಿ ಏನೆಲ್ಲ ಮಾಡ್ಕೊಳ್ತೀರಿ? ಏನಾದರೂ ಚಟುವಟಿಕೆಗಳು ಇದೆಯಾ? ತುಂಬಾ ಉಂಟು. ಹೌದಾ? ಏನೆಲ್ಲ ಅಂದರೆ, ನಾನು ಎಲ್ಲ ಈ ಪ್ರೆಗ್ನೆಂಟ್ ಲೇಡೀಸಿಗೆ ಗರ್ಭ ಸಂಸ್ಕಾರ ಅಂತ ಹೇಳಿ ಒಂದು ಕ್ಲಾಸ್ ತಗೊಳ್ತೇನೆ, ಆನ್ಲೈನ್ ಕ್ಲಾಸ್. ಅದು ಹೇಗೆ ಅಂದರೆ 3 months ಆದ ತಕ್ಷಣ ಅವ್ರು ನಂಗೆ ಹೇಳ್ತಾರೆ, ಹೀಗೆ ಆಂಟಿ ನೀವು ತಗೊಳ್ತೀರಲ್ಲ ಅಂತೇಳಿ ಒಂದು ಲಿಂಕ್ ಉಂಟು, ಅದು ಕಳಿಸ್ತೇನೆ. ಕರೆಕ್ಟ್ ಡೈಲಿ 10:45ಗೆ ಅದು ಸ್ಟಾರ್ಟ್ ಆಗುತ್ತೆ, 1 hour ಅಲ್ಲಿ. ಅದರಲ್ಲಿ ಏನೆಲ್ಲ ನಾನು ವಿಚಾರ ಹೇಳ್ಕೊಡ್ತೇನೆ ಅಂದರೆ, ಮುಖ್ಯವಾಗಿ ನನ್ನ ಉದ್ದೇಶ ಇದು ಉಚಿತವಾಗಿ ಹೇಳ್ಕೊಡೋದು ನಾನು ಮುಖ್ಯ. ನನ್ನ ಉದ್ದೇಶ ಏನಂದರೆ, ನನ್ನ ಕೈಯಲ್ಲಿ ಆದಷ್ಟು ಈ ಒಂದು ಜಗತ್ತಿಗೆ ಸತ್ಪ್ರಜೆಗಳನ್ನು ಮಾಡಿ ಇರಬೇಕು ಅಂತ. ಯಾಕೆ ಈ ರೀತಿ ನಾವು ಕೋಚಿಂಗ್ ಕೊಡ್ತೇವೆ ಅಂದರೆ, ಈಗ ಗರ್ಭದಿಂದ ಹೊರಗೆ ಬಂದಮೇಲೆ ಮಗು 10 ಸಲ ಕಲಿಯುವುದು, ನಾವು ಇವಾಗ 1 ಸಲ ಹೇಳಿರ್ತೀವಲ್ಲ, ಅದು ಅಷ್ಟು ಕ್ಯಾಚ್ ಮಾಡ್ಕೊಳತ್ತೆ. ಇದು ಮುಖ್ಯ ಕಾರಣ. ಅಭಿಮನ್ಯು ಹಾಗೆ ನಂತರ ಏನಾಗಿದೆ ಅಂದ್ರೆ, ಈ ಒಂದು ಶರೀರದೊಳಗೆ 72,000 ನಾಡಿಗಳಿರುತ್ತೆ. ಮಗುವಿಗೆ 4 months 5 months ಇಂದ ಅದು ಗಿಫ್ಟ್ ಆಫ್ ಗಾಡ್ ಅದು ಆಗುತ್ತೆ. ಆವಾಗ ಇವತ್ತಿನ ಯುಗದಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ನಾವು ಎಲ್ಲಾ ನರನಾಡಿಗಳು ಆಕ್ಟಿವ್ ಮಾಡ್ಲಿಕ್ಕೆ ಶಕ್ತಿ ಉಂಟು, ಆದ್ರೆ ಅದನ್ನ ನಾವೇನ್ ಮಾಡ್ತೇವೆ, ಕಟ್ಟಪ್ ಮಾಡ್ಕೊಂಡು ಬಿಡ್ತೇವೆ. ಅಂದ್ರೆ ಇದು ಆದ್ರೆ ಏನೋ ಆಗತ್ತೆ ಅನ್ನುವ ಭಯ ಅಲ್ವಾ. ಅದಕ್ಕಾಗಿ ನಾವೇನ್ ಮಾಡ್ತೇವೆ ಅಂದ್ರೆ, ಮಗು ಏನು ತಾಯಿ ಗರ್ಭದಲ್ಲಿ ಇರುವಾಗ ಎಲ್ಲ ಒಂದು ದೇವರಿಂದ, ಆಮೇಲೆ ಒಂದು ಈ ಎಕ್ಸಸೈಸಿಂದ, ಮಂತ್ರದಿಂದ, ಅಂದ್ರೆ ಪ್ರತಿಯೊಂದು, ಈಗ ನಾವು ಹುಟ್ಟಿದ ಮೇಲೆ ಜಾತಕ ಹಾಕ್ತೇವೆ, ಹೌದು ಅಲ್ಲೋ. ಆದ್ರೆ ನನ್ನ ವಿಚಾರ ಏನಂದ್ರೆ, ಯಾವಾಗಲೂ ಭಗವಂತ ಕೊಡೋದು ನಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತು, ಸಂಚಿತ ಪ್ರಾರಬ್ಧ ಕ್ರಿಯಾಮಾಣ ಅಂತ ಎಲ್ಲರಿಗೂ ಗೊತ್ತದು. ಆದರೆ ಸಂಚಿತ ಪ್ರಾರಬ್ಧ ಎಷ್ಟು ಇದ್ರೂ ಕೂಡ ಈ ಕ್ರಿಯಾಮಾಣದಿಂದ ನಾನು ಏನೆಲ್ಲ ಮಾಡಬಹುದು ಅನ್ನೋದು ನನಗೆ ಬುದ್ಧಿ ಕೊಟ್ಟಿದ್ದಾನೆ ದೇವರು. ಅದಕ್ಕಾಗಿ ಹುಟ್ಟಿದ ಮೇಲೆ ಜಾತಕ ಹಾಕಿ ಆಗ್ರಹ ಈಗ್ರಹ ಅಂತ ಚಿಂತೆ ಮಾಡೋದಕ್ಕಿಂತ, ನಾವು ಮಗು ಗರ್ಭದಲ್ಲಿ ಇರೋವಾಗಲೇ ಎಷ್ಟಾಗತ್ತೆ ಅಷ್ಟು. ಈ ಬುಧಗ್ರಹ ನಮಗೆ ಒಳ್ಳೆ ಆಗಬೇಕಾದ್ರೆ ವಿಷ್ಣು ಸಹಸ್ರನಾಮ, ಗುರುನ್ ಆಶೀರ್ವಾದ ಬೇಕಾದರೆ ಶಿವ ಸಹಸ್ರನಾಮ,
ಮತ್ತು ಸೌಂದರ್ಯ ಲಹರಿಯಲ್ಲಿ ಅಂತೂ 100 ಶ್ಲೋಕದೊಳಗೆ ಪ್ರತಿಯೊಂದು ಶ್ಲೋಕನೂ ಒಂದೊಂದಕ್ಕಿದೆ. ಒಂದು ಜನಪ್ರಿಯವಾದ ಮಗು ಹುಟ್ಲಿಕ್ಕೆ ಹೇಗೆ, ಒಂದು ವಿದ್ಯಾ, ಎಲ್ಲ 64 ಕಲೆ ನಮ್ಮ ಪ್ರಾರಬ್ಧಕ್ಕೆ, ಅಂದ್ರೆ ನಮ್ಗೆ ಎಷ್ಟು ತಗೊಳ್ತೀವಿ ಅಷ್ಟು ಕೊಡೋ ಅಷ್ಟು ಆ ಒಂದು, ಅಂದ್ರೆ ನಾ ಯಾವ ರೀತಿ ಪ್ರೇ ಮಾಡ್ತೀನಿ. ಇನಿಷಿಯಲ್ ಸ್ಟೇಜ್ ಅಲ್ಲೇ ಮಂತ್ರ ಜಪ ಹಾಗೇನೆ ಎಕ್ಸರ್ಸೈಸ್ ಎಲ್ಲವನ್ನು ಕೂಡ ನೀವು ನಿಮ್ಮ ಒಂದು ಕ್ಲಾಸಸ್ ಅಲ್ಲಿ ಶನಿಕಾರಕ. ಇದು ಎಷ್ಟು ತಿಂಗಳ ಇದು? ಈಗ 4 months ಇಂದ ಹಿಡಿದು ಬೈ ಡೆಲಿವರಿ ಅವ್ರದ್ದು ಆಗೋವರೆಗೂ. ಆವಾಗ ಅವ್ರು ಫೋನ್ ಮಾಡ್ತಾರೆ ನಂಗೆ ಡೆಲಿವರಿಗೆ ಹೋಗುವಾಗ, ಆಂಟಿ ನನ್ಗೆ ಪ್ರೇ ಮಾಡಿ ಅಂತ. ಪ್ರಿಕಾಷನರಿ ಮೆಷರ್ ತಗೊಂಡಿದ್ದ ಹಾಗೆ ಮೊದಲೇ ಅದನ್ನ ಪ್ರಿಕಾಷನ್ ಬೆಟರ್ ದೆನ್ ಕ್ಯೂರ್ ಅಂತಲ್ಲ ಹಾಗೆ. ಹೀಗಾಗಿ ನಾನು ಸುಮಾರು ಒಂದು 60 ಜನನ ಇದು ಮಾಡಿದ್ದೇನೆ ಈ ತರ ಟ್ರೀಟ್. ಎಲ್ಲರಿಗೂ ಒಳ್ಳೆ ಮಗು ಹುಟ್ಟಿದೆ. ಮತ್ತೆ ಅವ್ರು ನಂಗೆ ಬಂದು ಹೇಳೋವಾಗ ನಿಮ್ಗೆ ಏನ್ ಕೊಡ್ಬೇಕ್ರಿ ಗಿಫ್ಟ್ ಅಂತಾರ. ನಂತರ ಆ ಮಗು ಒಂದ್ ಬರ್ತದಲ್ಲ ನಿಮ್ಗೆ ಇಷ್ಟು ಜಾಣಾಗಿ ಹುಟ್ಟದ ಅಂತ ಹೇಳ್ತೀರಲ್ಲ, ಅದೇ ನನ್ಗೆ ಗಿಫ್ಟ್ ಅಂತ ಹೇಳೋದು. ನನಗೆ ಅಷ್ಟು ಖುಷಿ ಆಗ್ತದೆ. ನೋಡಿ ಇದ್ರ ಫ್ಲೇವರ್ ಹೇಗೆ ಬರ್ತಾ ಇದೆ ಇವಾಗ. ಇದು ಸೀದಬಾರ್ದು, ಇದು ಸೀದಬಾರ್ದು, ಹಾಗೆ ಸ್ವಲ್ಪ ನೋಡ್ತಾ ಇರಬೇಕು 2-3 ನಿಮಿಷಕ್ಕೆ. ಇದು ಸೀದ್ರೆ ಮತ್ತೆ ಇದು ಹೋಗ್ಬೇಕು. ಅಂದ್ರೆ ಕಾಯಿ ಸ್ವಲ್ಪ ಬೇಯುವಾಗ ತಡ ಆಗುತ್ತೆ. ಅಂದ್ರೆ ನೋಡಿ ಈ ಇದು ಬರ್ಬೇಕು ನಮ್ಗೆ, ಈ ಫ್ಲೇವರ್ ಈ ಇಷ್ಟು ಮಟ್ಟಿಗೆ ಅದು ಒಂಥರ ಕಂದ ಬಣ್ಣ ಬರ್ಬೇಕು. ಅದು ಗ್ರೀನ್ ಹೋಗಿ ಈ ತರ ಲೈಟ್ ಪಿಂಕ್ ಕಲರ್ ಬರ್ಬೇಕು. ಹಾಗೆ ಅಲ್ಲಿರತ್ತೆ. ಈಗ ಬೆಳ್ಳುಳ್ಳಿ ಹಾಕೊಳ್ಳೋದಿದ್ರು ಕೂಡ ಎಷ್ಟು ಹಾಕ್ಬೇಕಾಗುತ್ತೆ? ಒಂದು 4-5 ಪೀಸ್ ಸಾಕಾಗುತ್ತೆ. ಅಲ್ಲೇ 5 ನಿಮಿಷಕ್ಕೆ ಆರಿಸಿ ಬಿಡುವ. ಈ ಟೊಮ್ಯಾಟೊ ಚಟ್ನಿ ತರನೇ ಈಗ ಮಾವಿನಕಾಯಿಯ ಇದು ಸೀಸನ್. ಸೊ ಮಾವಿನಕಾಯಿ ಹೋಳನ್ನು ಕೂಡ ಇದೇ ರೀತಿ ಸೇಮ್ ಪ್ರೊಸೀಜರ್ ಅಲ್ಲಿ ಮಾಡ್ಕೊಳ್ಬಹುದಾ? ಇಲ್ಲ, ಅದು ಬೇರೆ ಟೈಪ್ ಮಾಡ್ತೇನೆ. ಅದು ಚರಾರಿ ಅಂತ ಹೇಳೋದು ಅದಕ್ಕೆ. ಚರಾರಿ ಮಾವಿನಕಾಯಿ ಚರಾರಿ ಉತ್ತರ ಕರ್ನಾಟಕದಲ್ಲಿ. ಅಂದ್ರೆ ಆಕ್ಚುಲಿ ಅದು ಶಿವಮೊಗ್ಗ ಫ್ರೆಂಡ್ ಹೇಳಿದ್ದು ನನಗೆ. ಅದ್ಸ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ಹುಳಿ ಸಿಹಿ ಸೇಮ್ ಇದೇ ರೀತಿ ಬರುತ್ತಾ? ಇಲ್ಲ, ಮಾಡೋ ಸ್ಟೈಲ್ ಸ್ವಲ್ಪ ಮಾಡೋ ಸ್ಟೈಲ್. ಅದು ಬೇಯಿಸ್ಕೋಬೇಕು ಮಾವಿನಕಾಯಿ. ಆಮೇಲೆ ಇದು ಉಪ್ಪು ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಕರಿಬೇವು ಎಲ್ಲ ಹಾಕಿ ಅದು ಚೆನ್ನಾಗಾಗತ್ತೆ. ಚರಾರಿ ಅಂತ ಹೆಸರು. ಇಷ್ಟು ಬೇಯಿಸ್ಬೇಕು ನಮಗೆ. ಸ್ವಲ್ಪ ಒಂದು ಬೆಲ್ಲ ಹಾಕಿ ಒಂದು 2 ನಿಮಿಷ. ಇದಿಷ್ಟು ಪೂರ್ತಿ ಬೆಂದ ನಂತರವೇ ಬೆಲ್ಲ ಹಾಕಬೇಕು, ಇಲ್ಲಾಂದ್ರೆ ನೀರು ಇದು ಆಗ್ಬಿಡತ್ತೆ ಅಲ್ವಾ. ಇದು ಜೋಳದ ರೊಟ್ಟಿಗಂತೂ ತುಂಬಾ ಚೆನ್ನಾಗಾಗತ್ತೆ. ನಾನು ಆಗ್ಲೇ ಕೇಳ್ಬೇಕಂತಿದ್ದೆ, ಚಪಾತಿ ದೋಸೆ ಎಲ್ಲ ಹೇಳಿದ್ರಿ, ಜೋಳದ ರೊಟ್ಟಿಗೆ ಚೆನ್ನಾಗಿರುತ್ತೆ. ಅಯ್ಯೋ ತುಂಬಾ ಟೇಸ್ಟ್ ಇರುತ್ತೆ, ಬಹಳ ಚೆನ್ನಾಗಿ. ಇದ್ರದ್ದೇ ಫ್ಲೇವರ್ ಜಾಸ್ತಿ ಇರುತ್ತೆ. ಅದು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕಾ? ಆಯ್ತು, ಸಾಕು ಬೇಯಿಸೋದು. ಅಂದ್ರೆ ಈ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು? ಇಲ್ಲ, ಅಂದ್ರೆ ಅದರದ್ದು ಫ್ಲೇವರ್ ಇರುತ್ತಲ್ಲ, ಹಾಗೆ ಹಸಿರೇ ಇದ್ರೆ ಅವಾಗ ಹಾಳಾಗಲ್ವಾ? ಇಲ್ಲ, ಮಾಡಿ ಆಗ ಹಾಳಾಗಲ್ಲ. ಏನು ಹಸಿ ಇದ್ರು ಏನು ಆಗಲ್ಲ. ಏನಾಗಲ್ಲ. ಅಂದ್ರೆ ಈಗ ಇನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ ಹಾಕಿದ್ರೆ ಆಯ್ತು ಅಷ್ಟೇ. ಹಾಗೆ ತಣ್ಣಗಾಗಿದೆ ಇವಾಗ. ಓಕೆ. ಸೊ ಹಾಗಾದ್ರೆ ಇನ್ನು ಗ್ರೈಂಡ್ ಮಾಡ್ಕೊಳ್ಳೋದಾ? ಗ್ರೈಂಡ್ ನೀರು ಫುಲ್ ಪೇಸ್ಟ್ ಬೇಡ, ತರಿ. ಓಕೆ, ಹಾಕೊಳ್ಳೋಣ. ಹಾಕಿ. ಸೊ ಕೋರ್ಸ್ಲಿ ಗ್ರೌಂಡ್ ಮಾಡಬೇಕು. ಸಾಕು ಸ್ಪೂನ್. ತೆಗೆದುಕೊಳ್ಳಿ. ಸೊ ಇದು ಟೊಮ್ಯಾಟೊ ಕಾಯಿ ಚಟ್ನಿ ಮತ್ತೆ
ಚಪಾತಿ ಜೊತೆಗೆ ಇದು ಕಾಂಪ್ಲಿಮೆಂಟ್ರಿ. ಓಕೆ, ಥ್ಯಾಂಕ್ ಯು. ಸೊ ಹುಳಿ ಸಿಹಿ ಆಗಿರುವಂಥ ಟೊಮ್ಯಾಟೊ ಕಾಯಿ ಚಟ್ನಿ. ಸೊ ಈ ಥರದ್ದೆಲ್ಲ ಕಾಯಿ ಚಟ್ನಿ ಎಲ್ಲ ಅಂತ ತಕ್ಷಣ ಬಾಯಲ್ಲಿ ತನ್ನಷ್ಟಕ್ಕೆ ನೀರು ಬಂದುಬಿಡುತ್ತೆ. ಸೊ ಒಳ್ಳೆ ಅರೋಮ ಕೂಡ ಬರ್ತಾ ಇದೆ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಟೊಮ್ಯಾಟೊ ಕಾಯಿ ಚಟ್ನಿ ತಯಾರಿಸೋ ವಿಧಾನ: ಮೊದಲಿಗೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಜೀರಿಗೆ, ಮೆಂತೆ, ಕಡಲೆಬೇಳೆ 2 ಚಮಚದಷ್ಟು, ಕರಿಬೇವು ಹಾಕಿ ಹುರಿಯಿರಿ. ನಂತರ ಹಸಿಮೆಣಸು, ಹಸಿ ಅಥವಾ ಕಾಯಿ ಟೊಮ್ಯಾಟೊ, ಸ್ವಲ್ಪ ಉಪ್ಪು, ಹಿಂಗು ಹಾಕಿ ಹುರಿದು ಬೇಯಿಸಿ. ಟೊಮ್ಯಾಟೊ ಬೆಂದ ನಂತರ ಬೆಲ್ಲ ಸೇರಿಸಿ ಹುರಿದು ಬೇಯಿಸಿಕೊಳ್ಳಿ. ಬಳಿಕ ಬೆಂಕಿ ಆರಿಸಿ ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಮುಚ್ಚಿಡಿ. ಬಳಿಕ ತರಿತರಿಯಾಗಿ ರುಬ್ಬಿಕೊಳ್ಳಿ. ಈಗ ಬಾಯಲ್ಲಿ ನೀರೂರಿಸುವ ಟೊಮ್ಯಾಟೊ ಕಾಯಿ ಚಟ್ನಿ ಚಪಾತಿಯೊಂದಿಗೆ ಸವಿಯಲು ಬಲು ಚೆನ್ನ. ಹುಳಿ ಸಿಹಿ ಟೊಮ್ಯಾಟೊ ಕಾಯಿ ಚಟ್ನಿ ರೆಡಿ ಆಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಏನು ಕ್ಲೂವೇ ಇಲ್ಲ, ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ಒಂದು ಕಾಯಿ ಚಟ್ನಿ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಈಗ ಯಾವ ರೆಸಿಪಿ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು, ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ರೆಸಿಪಿಯನ್ನು ನಮಗೆ ಹೇಳ್ಕೊಡ್ತಾ ಇದ್ರಿ? ಉತ್ತರ ಕರ್ನಾಟಕ ಸ್ಪೆಷಲ್ಲ ಅಥವಾ ಇಲ್ಲಿ ಬಂದಮೇಲೆ ಏನಾದರೂ ಇಲ್ಲಿದೇನಾದರೂ ಕಲ್ತಿದ್ದೀರಾ? ಇಲ್ಲಿದು ಎಲ್ಲ ಕಲ್ತಿದ್ದೀನಿ, ಆದರೆ ಇಲ್ಲಿ ಎಲ್ಲ ಮಾಡ್ತಾರಲ್ಲ ಅಂತ ಸ್ಪೆಷಲ್ ಅಂತ ಮಾಡಿ. ಉತ್ತರ ಕರ್ನಾಟಕ ಸ್ಪೆಷಲ್. ಸರಿ, ಹಾಗಾದ್ರೆ ಮಡಿಕೆ ಕಾಳು ಉಸುಳಿ ಅಂತ ಅದರ ಹೆಸರು. ಮಡಿಕೆ ಕಾಳಿನ ಉಸುಳಿ. ಬಾಣಲೆಯನ್ನು ಗ್ಯಾಸ್ ಮೇಲೆ ಇಡೋಣ. ಗ್ಯಾಸ್ ಆನ್ ಅಲ್ಲ? ಆಯಿಲ್ ಹಾಕ್ಬೇಕಾ? ಆಯಿಲ್ ಹಾಕಬೇಕು. ಇದಕ್ಕೆ ಸ್ವಲ್ಪ ಹಾಕಿ ತೊಂದರೆ. ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು ಇಷ್ಟೇ ಇದೆ. ಇದು ಎಣ್ಣೆ ಬಿಸಿ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಬಹುದು. ಅಂದರೆ ಒಗ್ಗರಣೆಗೆ. ಇವಾಗ ಬಿಸಿ ಆಗಿದೆ ಇದು ಆಯಿಲ್. ಇದು ಅಂದ್ರೆ ಚಪಾತಿ ಅದ್ರ ಜೊತೆಗೇನೆ ತಿನ್ನುವಂಥದ್ದು. ಹೌದು. ಆಮೇಲೆ ಅನ್ನ ಸಾರು ಅದ್ರ ಬಗ್ಗೆ ಪಲ್ಯದ ಹಾಗೆ ಬರುತ್ತೆ. ಪಲ್ಯ ಹಾಗೆ ಬರುತ್ತೆ. ನಂತರ ಹಸಿಮೆಣಸು ಹಾಕೋಣ. ಇದಿಷ್ಟು ಹುರಿದ ನಂತರ ಈರುಳ್ಳಿ ಹಾಕ್ಬೇಕು. ಇದು ಸ್ವಲ್ಪ ಕೆಂಪಾಗಲಿ, ಬ್ರೌನ್ ಕಲರ್ ಬಂದ ತಕ್ಷಣ ಹಸಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ, ಒಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕಾ? ಫ್ರೈ ಮಾಡಿ. ಇದು ಹಾಕೊಂಡು ಇದು ಶೇಂಗಾ ಬೀಜ, ಕಡಲೆ ಬೀಜ. ಇದು ನಮಗೆ ರುಚಿ ಹುರಿದು ಸಿಪ್ಪೆ ತೆಗೆದ ನಂತರ ಬೇರೆ ಇರುತ್ತೆ. ಓಕೆ. ಸೊ ಆ ರೀತಿ ಮಾಡಿದ್ರೆ ಟೇಸ್ಟ್ ಬೇರೆ. ಹೌದು. ಖಾಲಿ ಹಾಗೆ ಹಸಿ ಇದನ್ನ ಹಾಕಿದ್ರೆ ಟೇಸ್ಟ್ ಬರಲ್ವಾ? ಹಸಿ ಶೇಂಗಾ ಬೀಜವನ್ನ ನೀರೆಲ್ಲ ಹಾಕಿ ಅದರ ಸಿಪ್ಪೆ ತೆಗೆದು ಹಾಕಿ ಅದು ಒಂಥರ ಟೇಸ್ಟ್. ಇದು ಹುರಿದು ಇದು ಮಾಡೋದು ಅದೊಂಥರ ಟೇಸ್ಟ್. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಬೇಕು. ಇದು ಹಾಕ್ಲಾ? ಅದೊಂದು ಸ್ವಲ್ಪ ಬೇಯೋ ಅಷ್ಟು, ಒಂದು ಕಾಲು ಎಷ್ಟು? ಸಾಕು. ಕಲ್ಲುಪ್ಪಲ್ವ ಇದು. ಲಾಸ್ಟು ಸ್ವಲ್ಪ ಬೆಂದ ಮೇಲೆ ಇದು ಅರಿಶಿನ ಮತ್ತು ಚಿಲ್ಲಿ ಫ್ಲೇಕ್ಸ್ ಆದರೆ ಮುಗೀತಿದೆ.
ಅಷ್ಟೇ. ಕೊತ್ತಂಬರಿ ಹಾಕಬೇಕು. ಆಕ್ಚುಲಿ ಈ ರೀತಿಯಾಗಿ ಉಸುಳಿ ಇದು ಮುಚ್ಚಿಟ್ಟು ಬೇಯಿಸೋದಾ? ಮುಚ್ಚಿಟ್ಟು ಬೇಯಿಸೋದು. ಸೊ ಈ ರೀತಿ ನಾವು ಉಸುಳಿ ಎಲ್ಲ ಮಾಡಿದ್ರೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಈ ಹೆಸರು ಕಾಳಿದ್ದು ಉಸುಳಿ ಮಾಡ್ತೀವಿ ಈ ರೀತಿಯಾಗಿ. ಆದ್ರೆ ಅದು ಬ್ರೇಕ್ಫಾಸ್ಟ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿನೂ, ಹೊಟ್ಟೆನೂ ಫುಲ್ ಆಗುತ್ತೆ, ತಂಪು ಕೂಡ. ಇದು ಚಪಾತಿಗೂ ಒಳ್ಳೆ ಆಗತ್ತೆ ರೀ, ಚಪಾತಿ ಅದ್ರ ಜೊತೆಗೆ ತಿನ್ನೋದಕ್ಕೆ ಒಳ್ಳೆ ಇದು ಆಗತ್ತೆ ನಿಮ್ಗೆ. ಮತ್ತೆ ಈಸಿ ಅಲ್ವಾ, ಜಾಬಿಂಗ್ ಬೇಗ ಆಗತ್ತೆ ಅಲ್ವಾ. ಹಾಗೆ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೋಣ. ಹಿಂಗ ಆ ನೀರಲ್ಲಿ ಬೇಂದ್ಬಿಡತ್ತೆ. ಅದರಲ್ಲೂ ಈ ಮೊಳಕೆ ಬರ್ಸಿದ್ದು ಈಗ ಹೆಸರು ಕಾಳಿದ್ದು ಮೊಳಕೆ ಬರ್ಸಿದ್ರೆ ಅದನ್ನ ಉಸುಳಿ ಅಥವಾ ಸ್ಯಾಲಡ್ಸ್ಗೂ ಕೂಡ ಹಾಗೆ ರಾ ಹಾಕ್ತಾರೆ. ಹೌದು ಹೌದು. ಇದನ್ನು ಹಾಗೆ ರಾ ತಿನ್ಬಹುದಾ? ತಿನ್ಬೋದು 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 ತಿನ್ಬೋದು. ಇದು ನೀರಿಂದು ಪಸೆ ಎಲ್ಲ ಮುಗಿದ ತಕ್ಷಣ ಇದು ಆಯ್ತು ಅಂತನಾ? ಆಯ್ತು. ಸ್ವಲ್ಪ ಅರಿಶಿನ ಹಾಕಬೇಕು, ಕೊತ್ತಂಬರಿ ಹಾಕಬೇಕು, ನೆಕ್ಸ್ಟ್ ಮತ್ತೆ ಚಿಲ್ಲಿ ಫ್ಲೇಕ್ಸ್. ಅರಿಶಿನ ಹಾಕಬೇಕು. ಸೊ ನಮ್ಮ ಕಿಚನ್ ಅಲ್ಲಿ ಬಳಸುವಂಥದ್ದು ಅರುಣಾ ಮಸಾಲ ಆಯಿಲ್ ಅಲ್ಲಿ. ನಾನು ಸನ್ ಪ್ರೀಮಿಯಂ ಅಂತ ಹೇಳಿದೆ. ಮಸಾಲೆಗಳಲ್ಲಿ ಮಸಾಲೆಗಳ ರಾಜ ಅರುಣಾ ಮಸಾಲ. ಸ್ವಲ್ಪ ಹಾಕ್ಬೇಕಾ? ಸಾಕು ಸಾಕು ಸಾಕು. ಅದಕ್ಕೆ ಇದು ಚಿಲ್ಲಿ ಫ್ಲೇಕ್ಸ್. ಇದು ಟೇಸ್ಟಿಗೆ ಅನ್ಸಾರ ಸುಮ್ಮನೆ ಆಪ್ಷನ್. ಅಂದ್ರೆ ಗ್ರೀನ್ ಚಿಲ್ಲಿ ಕೂಡ ಹಾಕಿದ್ದೀವಿ, ಅದಕ್ಕೆ ಸುಮ್ಮನೆ ಹಾಕೊಳ್ಳೋದು. ಅವಶ್ಯ ಇದ್ರೆ ಆಪ್ಷನ್. ಹಾಗೆ ಲಾಸ್ಟ್ ಕೊತ್ತಂಬರಿ. ಆಯ್ತು, ಇದು ರೆಡಿನಾ? ರೆಡಿ. ಸೋ ನೈಸ್, ಸೂಪರ್. ಆಫ್ ಮಾಡಲಾ? ಸರ್ವ್ ಮಾಡ್ಕೊಳ್ಳೋಣ. ತಗೊಳ್ಳಿ. ಮಡಿಕೆ ಕಾಳು ಉಸುಳಿ ರೆಡಿ. ನನಗಂತೂ ಈ ರೀತಿ ಮಾಡಿದರೆ ಚಪಾತಿ ಅದೆಲ್ಲ ಬೇಕಾಗಿಲ್ಲ, ಖಾಲಿ ಅಷ್ಟನ್ನೇ ತಿನ್ಬಹುದು ಬಹುಶಃ. ಹೌದಾ? ಅದು ಹೆಲ್ದಿ ಫುಡ್ ಅಲ್ವಾ? ಚಪಾತಿ ಮಡಿಕೆ ಕಾಳು ಉಸುಳಿ ರೆಡಿ, ಉತ್ತರ ಕರ್ನಾಟಕ ಶೈಲಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ರೀತಿಯಾಗಿ ಡೆಕೋರ್ ಕೂಡ ಮಾಡಿ ಕೊಟ್ಟಿದ್ದೀರಿ. ಚಪಾತಿ ಅದ್ರ ಜೊತೆಗೆ ಚಪಾತಿ ಕಾಂಪ್ಲಿಮೆಂಟ್ರಿ ಮಡಿಕೆ ಕಾಳಿನ ಉಸುಳಿ. ಸೊ ಇದು ಬಹುಶಃ ನನ್ನ ಪ್ರಕಾರ ಬ್ರೇಕ್ಫಾಸ್ಟು ಕೂಡ ಚೆನ್ನಾಗಿರುತ್ತೆ. ಬಟ್ ಅವರು ಹೇಳಿದ ಪ್ರಕಾರ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮಡಿಕೆ ಕಾಳಿನ ಉಸುಳಿ ತಯಾರಿಸೋ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸನ್ನು ಹುರಿಯಿರಿ. ನಂತರ ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ಆನಂತರ ಹುರಿದು ನೆನೆಸಿ ಸಿಪ್ಪೆ ತೆಗೆದ ಶೇಂಗಾ ಬೀಜ, ಮೊಳಕೆ ಬರಿಸಿದ ಮಡಿಕೆ ಕಾಳು ಹಾಕಿ ಹುರಿದು ಸ್ವಲ್ಪ ನೀರು ಸೇರಿಸಿ ಬೇಯಿಸಿ. ಕಾಳುಗಳು ಸ್ವಲ್ಪ ಬೆಂದ ನಂತರ ಹಿಂಗು ಸೇರಿಸಿ ನೀರು ಆವಿಯಾಗುವವರೆಗೂ ಬೇಯಿಸಿ. ಕೊನೆಯಲ್ಲಿ ಅರುಣಾ ಅರಿಶಿನ ಪುಡಿ, ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು ಸೇರಿಸಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಈಗ ಆರೋಗ್ಯಕರವಾದ ಮಡಿಕೆ ಕಾಳಿನ ಉಸುಳಿ ಸವಿಯಲು ಬಲು ಸ್ವಾದಿಷ್ಟ. ಸೊ ಫಸ್ಟ್ ಎರಡಕ್ಕೂ ಚಪಾತಿ ಇದೆ. ಸೊ ಬಹುಶಃ ನನಗೆ ಇದು ತುಂಬ ನಾನು ವೇಟ್ ಮಾಡ್ತಾ ಇದ್ದೀನಿ. ಟ್ಯಾಂಗಿಯಾಗಿ ತುಂಬ ಚೆನ್ನಾಗಿ ಬರ್ಬೋದಲ್ಲ? ಟೇಸ್ಟ್ ನೋಡೋಣ. ನೋಡಿ ನೋಡಿ ತಗೊಳ್ಳಿ, ನೀವು ನೋಡಿ ತಗೊಳ್ಳಿ. ಸೊ ಇದು ಚಪಾತಿ, ವಾವ್, ಸಾಫ್ಟ್ ಚಪಾತಿ. ನನಗೆ ಬೆಲ್ಲ ಇಲ್ಲದಿದ್ರೂ ತೊಂದರೆ ಇಲ್ಲ. ಹುಳಿ ಖಾರ ಅಲ್ಲ, ಅದು ಆಪ್ಷನ್. ಸ್ವಲ್ಪ ಬೆಲ್ಲ ಹಾಕಿದ್ರು ಸಾಕಾಗುತ್ತೆ. ಬಟ್ ಆ ಹುಳಿ ಇದೆಲ್ಲ ಬಾಯಿ ಸುತ್ತ ತುಂಬಾ ಚೆನ್ನಾಗಿ ಒಂದು ಫ್ಲೇವರ್ಸ್ ಕೊಡ್ತಾ ಇದೆ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದ್ರೆ ನೀವು ಹೇಳಿದ್ರೆ ಅದರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ತುಂಬಾ ಚೆನ್ನಾಗಿದೆ. ಅದು ಬೆಲ್ಲ ಮಾತ್ರ ನಿಮ್ಗೆ ಹೇಗೆ ನಿಮ್ಮ ಟೇಸ್ಟಿಗೆ ತಕ್ಕಾಗೆ ನೀವು ಹಾಕೊಳ್ಬಹುದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹಾಳಾಗ್ಬೋದು ಏನೋ, ಲಾಸ್ಟ್ಗೆ ಕೊನೆಗೆ ಹಾಕಿದ್ರಿ ಅಂತ ನಾನು ಅನ್ಕೊಂಡೆ. ಬಟ್ ಅದ್ರದ್ದೊಂದು ಫ್ಲೇವರ್ ಇದೆಲ್ಲ ಸೂಪರ್, ತುಂಬಾ ಚೆನ್ನಾಗಿದೆ. ಸೊ ಇದು ನೋಡಿ, ನೀವು ತಗೊಳ್ಳಿ. ನೀವು ತಗೊಳ್ಬೇಕು. ಎಲ್ಲ ನನಗೇನೇನ ಇದು? ಎಲ್ಲ ನಿಮ್ಗೆ ತಿನ್ಸಿ ದಪ್ಪ ಮಾಡಿಸಿ.
ನಾವು ಹೇಳಿದ ಪ್ರಕಾರ ಇದು ಚಪಾತಿ ಇದ್ರ ಜೊತೆಗೆ ಬೇಕು ಅಂತಾನೆ ಇಲ್ಲ, ಹಾಗೆ ತಿನ್ಬೋದು. ಹಾಗೆ ಬೇಕಾದ್ರೆ ನೀವು ಹಸಿ ಈರುಳ್ಳಿ ಟೊಮೆಟೊ ಮೇಲೆ ಹಾಕಿ ಸಹ ತಿನ್ಬೋದು. ಅದು ಇನ್ನೂ ಚೆನ್ನಾಗಿ ಅಲ್ವಾ? ಸೂಪರ್ ಈಸಿಯಾಗೂ ಆಗುತ್ತೆ. ಸ್ವಲ್ಪ ಈ ಮಡಕೆ ಕಾಳು ಅಥವಾ ಈ ಹೆಸರು ಕಾಳಿದು ಉಸುಳಿ ಟೈಪಲ್ಲೇ ಬಂದಿದೆ. ಹೌದು, ಅದೇ ರೀತಿಯಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಹಾಗೆ ತಿಂತಾ ಇದ್ರೆ ಆಸಮ್. ಈ ಹೆಸರು ಕಾಳಿದಾದ್ರೆ ಸ್ವಲ್ಪ ಅದರ ಸ್ಟಾರ್ಚ್ ಬಿಡುತ್ತೆ, ಇದರಲ್ಲಿ ಆ ಸ್ಟಾರ್ಚ್ ಇಲ್ಲ, ಹಾಗಾಗಿ ಹುಡಿ ಹುಡಿಯಾಗಿ ಬರುತ್ತೆ. ಸೂಪರ್, ತುಂಬ ಚೆನ್ನಾಗಿದೆ ಮೇಡಮ್. 2 ರೆಸಿಪಿ ಕೂಡ ಇದಂತೂ 1 ವಾರದವರೆಗೂ ಇಟ್ಕೊಳ್ಬಹುದು. ಹೌದು. ವೆರಿ ನೈಸ್, ವೆರಿ ಹೆಲ್ಪ್ಫುಲ್ ರೆಸಿಪಿ, ವೆರಿ ಟೇಸ್ಟಿ ರೆಸಿಪಿ. ನನಗಂತೂ ಈ 2 ರೆಸಿಪಿನೂ ಕೂಡ ತುಂಬ ಇಷ್ಟ ಆಯಿತು. ಸೊ ತುಂಬ ಅನುಕೂಲ ಆಗಿರುವಂಥದ್ದು, ಹಾಗೆಯೇ ವೆರಿ ಟೇಸ್ಟಿ ಆಗಿರುವಂಥದ್ದು, ಹೆಲ್ದಿ ಆಗಿರುವಂಥದ್ದು. ಅದಕ್ಕೋಸ್ಕರ ಹೆಲ್ದಿ ಆಯಿಲ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ನೀವು ಹುಬ್ಳಿಯವರಾದರೂ ಕೂಡ ಇಲ್ಲಿ ಈಗ ದಕ್ಷಿಣ ಕನ್ನಡದಲ್ಲಿ ಇದ್ದೀರಿ ಅಂತ ಹೇಳಿದರೆ ಇಲ್ಲಿಯ ವೆದರ್ಗೆ ಬೆಸ್ಟ್ ಸೂಟಬಲ್ ಕುಚ್ಚಲಕ್ಕಿ. ಸೊ ಹಾಗಾಗಿ ಇದಂತೂ ಒಳ್ಳೆ ಉದುರಾಗಿ ಬರುವಂಥ ಅನ್ನ. ಸೊ ಅನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಮುತ್ತು ಇದ್ದಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಉಸುಳಿ ಸಖತ್ತಾಗಿ ಬಂದಿದೆ. ಹಾಗೇ ತಿಂತಾ ಇರೋ ಒಂದು ಪ್ಲೇಟ್ ಪೂರ್ತಿಯಾಗೂ ತಿಂದರೂ ಕೂಡ ವೆರಿ ಹೆಲ್ದಿ. ಸೊ ಯಾರೆಲ್ಲ ಡಯಟ್ ಕಾನ್ಷಿಯಸ್ ಇರ್ತಾರೋ ಬೆಸ್ಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಕ್ಯಾಶ್ಯೂ ಇದೆ, ಗ್ರೌಂಡ್ನಟ್ ಇದೆ, ಆ್ಯಂಡ್ ಮಡಕೆ ಕಾಳು ಕೂಡ ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ ರೆಸಿಪಿ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.